ಹೊರಗಿನ ಜನರನ್ನೆಲ್ಲ ಕೆಲಸ ಕರ್ಕೊಂತಾರೆ. ಆದ್ರೆ ನಮ್ಗೆ ಜಾಗ ಹೋದರಿ ಕೊಡೋಕ್ಕಾಗೋದಿಲ್ಲ. ಮಾಜಿ ಸೈನಿಕರು ಏನಂತ ಈ ಜೋ ರಿಸರ್ವೇಷನ್ ಅನ್ನು ಮೀಸಲಿಟ್ಟಿದ್ದಾರೆ ಅದು ಅವರಿಗೆ ಸಂಪೂರ್ಣವಾಗಿ ಅದು ಸಿಗಬೇಕು. ಒಂದು ಕಾಲದಲ್ಲಿ ಈ ಗ್ರಾಮೀಣ ಭಾಗದಲ್ಲಿ ಕೃಷಿ ಭೂಮಿ ಹಳಹಳಿಸುತ್ತಿತ್ತು. ಸುಮಾರು 200ಕ್ಕೂ ಅಧಿಕ ಕುಟುಂಬಗಳು ಕೃಷಿ ಭೂಮಿಯನ್ನೇ ನಂಬಿ ಬದುಕ್ತಾ ಇತ್ತು. ಆದರೆ ಯಾವಾಗ ಈ ಭಾಗದಲ್ಲಿ ರೈಲು ಹಳಿ ಹಾದು ಹೋಯ್ತೋ ಆಗ್ಲೇ ಈ ಭಾಗದ ನಿವಾಸಿಗಳ ಜೀವನ ಅತಂತ್ರ ಪರಿಸ್ಥಿತಿಗೆ ತಲುಪಿದೆ. ಹೌದು, ಕೊಂಕಣ ರೈಲ್ವೆ ಜಮೀನು ನೀಡಿದಲ್ಲಿ ತಮ್ಮ ಮಕ್ಕಳಿಗೆ ಉದ್ಯೋಗ ನೀಡುವ ಭರವಸೆ ನೀಡಿತ್ತು. ಆದರೆ ಭೂಮಿ ಕೈಗೆ ಬಂದ ಕೂಡಲೇ ಖಾಸಗಿ ಸಂಸ್ಥೆಗೆ ಟೆಂಡರ್ ಕೊಟ್ಟು ಭೂಮಿ ಕಳೆದುಕೊಂಡವರಿಗೆ ಸರಿಯಾದ ಪರಿಹಾರವನ್ನ ನೀಡದೆ ಸ್ಥಳೀಯ ಯುವಕರಿಗೆ ಉದ್ಯೋಗವನ್ನು ಕೊಡದೆ ವಂಚಿಸಿದೆ. ಬೈಂದೂರು ತಾಲೂಕಿನ ಬೀಜೂರು ಭಾಗದಲ್ಲೇ ಸುಮಾರು 106 ಕುಟುಂಬ 100-150 ಸೆಂಟ್ಸ್ ಜಾಗವನ್ನ ಕಳೆದುಕೊಂಡಿದೆ. ಮೊದಲು ಒಳ್ಳೆಯ ಪರಿಹಾರ ಭರವಸೆ ನೀಡಿದ ಇಲಾಖೆ ಪರಿಹಾರ ನೀಡುವ ವೇಳೆ ಸರ್ಕಾರಿ ಬೆಲೆಯಂತೆ ಸೆಂಟ್ಸ್ಗೆ 10,000 ನೀಡಿ ಕೈ ತೊಳೆದುಕೊಂಡಿದೆ. ಈಗ ಬೇರೆಯವರ ಕೃಷಿ ಭೂಮಿಯಲ್ಲಿ ಕೂಲಿ ಮಾಡಿ ಬದುಕುವ ಸ್ಥಿತಿ. ಈ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿದ ಸಂತ್ರಸ್ತೆ ಮುಖಂಬು ಹೇಳಿದ್ದೇನೆಂದ್ರೆ, ಇನ್ನು ಉದ್ಯೋಗದ ಭರವಸೆಯು ಹಳಿಜಾರಿ ಹಳ್ಳ ಹಿಡಿದಿದೆ. ಖಾಸಗಿ ಸಂಸ್ಥೆ ನೇಮಕಾತಿ ಟೆಂಡರ್ ಪಡೆದುಕೊಂಡು ಈಗ ತಮಗಿಷ್ಟ ಬಂದವರಿಗೆ ಗುತ್ತಿಗೆ ಆಧಾರದಲ್ಲಿ ಗೇಟ್ ಮೇನ್ ಉದ್ಯೋಗವನ್ನ ನೀಡುತ್ತಿದೆ. ರೈಲ್ವೆ ಸಚಿವಾಲಯ ನಿರ್ದೇಶನದಂತೆ ಸ್ಥಳೀಯ ಮಾಜಿ ಸೈನಿಕರನ್ನ ಹಾಗೂ ಸ್ಥಳೀಯ ಯುವಕರಿಗೆ 6 ತಿಂಗಳ ತರಬೇತಿ ನೀಡುವ ಮೂಲಕ ಗೇಟ್ ಮೇನ್ ನೇಮಕಾತಿ ಮಾಡಬೇಕಿತ್ತು. ಆದರೆ ಖಾಸಗಿ ಸಂಸ್ಥೆ ವಯಸ್ಸಾದವರಿಗೆ, ಅರ್ಹತೆ ಇಲ್ಲದವರಿಗೆ ಕೇವಲ 6-7 ದಿನದ ತರಬೇತಿ ನೀಡಿ ಗೇಟ್ ಮೇನ್ ಆಗಿ ನಿಯೋಜನೆ ಮಾಡುವುದು ಸ್ಥಳೀಯ ಯುವಕರ ಗಮನಕ್ಕೆ ಬಂದಿದೆ. ಹೀಗಾಗಿ ಹಳ್ಳಿಯಲ್ಲಿ ಅವಘಡ ನಡೆಯುತ್ತಲೇ ಇದೆ ಎಂದು ಹೇಳಿದರು. ಅಲ್ಲಿ ಹೋಗಿ ಇಲ್ಲಿ ಹೋಗಿ ಯಾರನ್ನು ಹಿಡಿದು ಹುಡುಗಿಯರ ಮಕ್ಳು ತಗೊಂಡು ಹೋಗೋಕತ್ತ, ಹುಡುಗರು ಇಲ್ಲ. ಅದಕ್ಕೆ ಈಗ ಊಟಕ್ಕೂ ಗತಿ ಇಲ್ಲ. ಒಟ್ಟಾರೆ ಒಂದು ಸೊಸೈಟಿಯಲ್ಲಿ ಅಕ್ಕಿ ಕೊಡ್ತಾರಲ್ಲ ಅದನ್ನೇ ಊಟ ಮಾಡೋದು. ಕೆಲಸಕ್ಕೆ ಹೋದಂತೂ ಲೆಕ್ಕಾಚಾರನೇ ಇಲ್ಲ. ಎಲ್ಲಿ ಅಂದು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಜಾಗ ಪೂರ್ತಿ ಹೋಯ್ತಲ್ಲ 150 ಸೆಂಟ್ಸು. ಈಗ 5 ಸೆಂಟ್ಸ್ ಜಾಗ ಇರೋದು. ಈಗ ಮದುವೆಗೆಲ್ಲ ನೆರೆದ್ರು ಹೆಣ್ಮಕ್ಳು. ಇಷ್ಟು ದಿನ ದುಡ್ದಿದ್ದು ಸಾಲಿಗೆ ಕಲ್ಸೋಕಾಯ್ತು, ಇನ್ನೇನು ಮಾಡೋದು? ಕೆಲಸ ಕೊಡಬೇಕು. ಹೊರಗಿನ ಜನರನ್ನೆಲ್ಲ ಕೆಲಸ ಕರ್ಕೊಂತಾರೆ. ಆದ್ರೆ ನಮ್ಗೆ ಜಾಗ ಹೋದರಿ ಕೊಡೋಕ್ಕಾಗೋದಿಲ್ಲ. ಅದೇ ನಮ್ಮ ಜಾಗಕ್ಕೆ ಬೆಲೆ ಇಲ್ಲ. ಮಾಜಿ ಸೈನಿಕ ಗಣಪತಿ ಕಾರ್ವಿ ಮಾಧ್ಯಮದೊಂದಿಗೆ ಮಾತನಾಡಿ, ಇನ್ನಾದರೂ ಭೂಮಿ ಕಳೆದುಕೊಂಡವರು, ಕೃಷಿಕರು, ಮಾಜಿ ಸೈನಿಕರು ಬೀದಿಗಿಳಿದು ಹೋರಾಟಕ್ಕೆ ಇಳಿಯುವ ಮೊದಲು ಅರ್ಹರಿಗೆ ಗೇಟ್ ಮೇನ್ ಉದ್ಯೋಗ ನೀಡಿ ಈಗಾಗಲೇ ನಡೆದಿರುವ ತರಬೇತಿ ಗೋಲ್ಮಾಲ್ ಬಗ್ಗೆ ತನಿಖೆ ನಡೆಯಬೇಕಿದೆ. ಈ ಮೂಲಕ ಅವಘಡಕ್ಕೆ ಬ್ರೇಕ್ ಹಾಕಬೇಕಿದೆ ಎಂದು ಹೇಳಿದ್ದಾರೆ. ಈ ವೇಕೆನ್ಸಿಯನ್ನು ಪ್ರೈವೇಟ್ ಆಗಿ ಡಿಸೇಬಲ್ ಹುಡುಗರಿಗೆ ಕೊಡ್ತಾ ಇದ್ದಾರೆ. ಏಜ್ ಆದವರಿಗೆ, ಭದ್ರತೆಯನ್ನು ನೋಡ್ಲಿಕ್ಕೆ ಆಗದಂಥ ವ್ಯಕ್ತಿಗೆ ಕೊಡ್ತಾ ಇದ್ದಾರೆ. ಇದನ್ನು ನಮ್ಮ ಈ ಮಾಜಿ ಸೈನಿಕರಿಗೆ ಹಾಗೆ ಲ್ಯಾಂಡ್ ಲೂಸರಿಗೆ ಕೊಟ್ಟಿದ್ರೆ ಒಳ್ಳೆಯದಾಗದಂಥ ವಿಷಯ ನನ್ನದು. ಹಾಗೆ ಇದನ್ನು ಮುಂದಿನ ಸಹ ಮಾಜಿ ಸೈನಿಕರು ಏನಂತ ಈ ಜೋ ರಿಸರ್ವೇಷನ್ ಅನ್ನು ಮೀಸಲಿಟ್ಟಿದ್ದಾರೆ ಅದು ಅವರಿಗೆ ಸಂಪೂರ್ಣವಾಗಿ ಅದು ಸಿಗಬೇಕು. ಅದರಲ್ಲಿ ಸುತ್ತಲೂ ಸಹ ಉಂಟು ಕೊಡಬೇಕಂತೇಳಿ ಅದನ್ನು ಅವರಿಗೆ ಕಡ್ಡಾಯವಾಗಿ ಕೊಡಬೇಕು. ಇಲ್ಲಂತೇಳಿದರೆ ನಾವು ಮಾಜಿ ಸೈನಿಕ ಸಂಘಟನೆಯಿಂದ ಹಾಗೆ ರಾಜ್ಯದಂಥ ಸಂಘಟನೆ ಮಾಜಿ ಸೈನಿಕ ಸಂಘಟನೆಯಿಂದ ಉಗ್ರ ಹೋರಾಟವನ್ನು ಮಾಡಲಿಕ್ಕೆ ನಮ್ಮ ಟಿವಿ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ.